ಮುಂದಿನ ದಿನಗಳಲ್ಲಿ ಭಾರತ್ ನೆಟ್ ಯೋಜನೆಯನ್ನ 5,000 ಹಳ್ಳಿಗಳಿಗೆ ತಲುಪಿಸುವ ಯೋಜನೆಯನ್ನ ಹಾಕಿದ್ದೇವೆ ಎಂದು ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಹೇಳಿದರು. ಮಂಗಳೂರಿನಲ್ಲಿ ಜನಾಶೀರ್ವಾದದ ಯಾತ್ರೆಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅದನ್ನು ಮತ್ತಷ್ಟು ಉತ್ತಮವಾಗಿ ಜನರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದರ ಜೊತೆಗೆ 5,000 ಹಳ್ಳಿಗಳಿಗೆ ಇಂಟರ್ನೆಟ್ ತಲುಪಿಸುವ ಯೋಜನೆ ಕೂಡ ಹಾಕಿಕೊಂಡಿದ್ದೇವೆ. ಕೋವಿಡ್ಗೂ ಮೊದಲು ಭಾರತ್ ನೆಟ್ ಯೋಜನೆಯ ಉದ್ದೇಶ ಬೇರೆಯೇ ಇತ್ತು. ಆದರೆ ಕೊರೋನಾದ ಬಳಿಕ ಭಾರತದಲ್ಲಿ ಸಾಮಾನ್ಯ ವ್ಯಕ್ತಿಗೂ ಸದ್ಯ ಇಂಟರ್ನೆಟ್ ಅವಶ್ಯಕತೆ ಇದೆ. ಆರೋಗ್ಯ ಸೇತುವಿನಿಂದ ಹಿಡಿದು ಎಲ್ಲದಕ್ಕೂ ಇಂಟರ್ನೆಟ್ ಬಳಕೆಯಾಗುತ್ತೆ. ನಾನು ಈಗಾಗಲೇ ನನ್ನ ಸಚಿವಾಲಯವನ್ನ ಇಂಟರ್ನೆಟ್ ಸಂಪರ್ಕದ ಅಧ್ಯಯನಕ್ಕೆ ಬಿಟ್ಟಿದ್ದೇನೆ. ಸಂಪರ್ಕದ ವಿಚಾರವಾಗಿ ಬಹಳಷ್ಟು ಅಭಿವೃದ್ಧಿದಾಯಕ ನಡೆಯ ಅಗತ್ಯವಿದೆ. ತಂತ್ರಜ್ಞಾನದಲ್ಲಿ ನಾವು ಜಗತ್ತಿಗೆ ನಾಯಕರಾಗಬೇಕು ಅನ್ನೋದು ಮೋದಿಯವರ ವಿಷನ್ ಆಗಿದೆ. ಡಿಜಿಟಲ್ ಗ್ರಾಮ ಎನ್ನುವ ಕಲ್ಪನೆ ಸರ್ಕಾರದ ಪೈಲಟ್ ಪ್ರಾಜೆಕ್ಟ್ ಆಗಿದೆ ಎಂದು ಅವರು ಹೇಳಿದರು. ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆಗೆ ಒಂದು ಐಟಿ ಪಾರ್ಕ್ ಅನ್ನು ಕೇಳಿದ್ದಾರೆ. ಈ ಬಗ್ಗೆ ನನ್ನಿಂದ ಆಗುವ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡುತ್ತೇನೆ. ಐಟಿ ತಂತ್ರಜ್ಞಾನದ ಅಭಿವೃದ್ಧಿ ಈ ದೇಶದ ಅತಿ ದೊಡ್ಡ ಭವಿಷ್ಯವಾಗಿದೆ ಎಂದು ಅವರು ಹೇಳಿದರು. ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ಅದು ಇಟ್ ಇಸ್ ಹೈಯರ್ ಮೈ ಪ್ರಯಾರಿಟಿ. ಯಾಕೆಂದರೆ ನಳಿನ್ ಕಟೀಲ್ ಅವರು ಆಲ್ಸೋ ಹ್ಯಾಸ್ ಟೋಲ್ಡ್ ಮಿ ಈ ಥರ ಒಂದು ಎಕ್ಸ್ಪ್ಲೋರ್ ಮಾಡಿ ಕರ್ನಾಟಕದಲ್ಲಿ ಈ ಡಿಜಿಟಲ್ ಡಿವೈಡ್ ಮತ್ತು ಐ ಟಿ ಡಿವೈಡ್ ಅದ್ರ ಬಗ್ಗೆ ಐ ಆಮ್ ಸೀರಿಯಸ್ಲಿ ಲುಕಿಂಗ್ ಎಟ್ ಒಂದು ಪರ್ಮನೆಂಟ್ ಸೊಲ್ಯೂಷನ್, ಏನಾದರೂ ಸಸ್ಟೈನಬಲ್ ಸೊಲ್ಯೂಷನ್, so that opportunities are equitably available across the state in all districts. Adondu ಬೇರೆ ಒಂದು ಇಶ್ಯೂ IT ministries, all ministries must be digitalized. ಅದೊಂದು ತುಂಬ ಭಾಳ ಒಂದು ಗುಡ್ ಸಜೆಷನ್. ಯಾಕೆಂದರೆ ಆಸ್ ಪಾರ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜೀಸ್ ಮಿಷನ್ ಅವ್ರದ್ದೊಂದು ಟೆಕ್ನಾಲಜಿ ವಿಷನ್ ಇಸ್ ವೆರಿ ಕ್ಲಿಯರ್. ಟೆಕ್ನಾಲಜಿ ಈಸ್ ಇಂಪಾರ್ಟೆಂಟ್ only if it helps improve a citizen's life or help transform the citizen's life. And to help transform a citizen's life, the corollary is that ministries and government must be digitalized. That is the way to reduce the gap between government and so that is underway. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಸಚಿವ ಎಸ್ ಅಂಗಾರ, ಶಾಸಕರಾದ ಸಂಜೀವ ಮಠಂದೂರು, ಡಿ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್, ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.